2021-2025ನೇ ಸಾಲಿನ ಪ್ರವಾಸೋದ್ಯಮ ನೀತಿಯಲ್ಲಿ ರಾಜ್ಯ ಸರ್ಕಾರ ಉಡುಪಿ ಜಿಲ್ಲೆಯನ್ನ ಆದ್ಯತಾ ಪ್ರವಾಸಿ ತಾಣಗಳ ಜಿಲ್ಲೆ ಎಂದು ಗುರುತಿಸಿದೆ ಎಂದು ಮೀನುಗಾರಿಕಾ ಮತ್ತು ಬಂದರು ಸಚಿವ ಎಸ್ ಅಂಗಾರ ತಿಳಿಸಿದ್ದಾರೆ. ಅಜ್ಜರಕಾಡು ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತದ ವತಿಯಿಂದ ನಡೆದ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನ ಸಚಿವ ಎಸ್ ಅಂಗಾರ ಅವರು ನೆರವೇರಿಸಿದರು. ಬಳಿಕ ಪ್ರಶಿಕ್ಷಣಾರ್ಥಿಗಳ ಗೌರವ ವಂದನೆಯನ್ನ ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ, ಗೃಹ ರಕ್ಷಕ ದಳ, ಕರಾವಳಿ ಕಾವಲು ಪಡೆ, ವಿವಿಧ ಕಾಲೇಜಿನ ಎನ್ಸಿಸಿ ತಂಡಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ನಮ್ಮ ಜೀವನ ಹಂಗನ್ನು ಬೆಳೆದು ಇತರರ ಜೀವವನ್ನು ಬದುಕಿಸಬೇಕೆಂಬ ಆಶಯದ ಮೇಲೆ ಹೋರಾಡುತ್ತಿರುವಂತಹ ಕರಾವಳಿ ಕಾವಲು ಪಡೆ ಸಾಗಿ ಹೋಗಿದ್ದಾರೆ. ಗಣರಾಜ್ಯೋತ್ಸವದ ಸಂದೇಶ ನೀಡಿದ ಸಚಿವ ಅಂಗಾರ ಅವರು ಉಡುಪಿ ಜಿಲ್ಲೆಯ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಮಿಷನ್ ಪ್ಲಾನ್ 2021-31ರ ಕರಡು ಪ್ರಸ್ತಾವನೆ ಸಿದ್ಧಪಡಿಸಲಾಗ್ತಾ ಇದ್ದು, ಪ್ರವಾಸೋದ್ಯಮ ನಿರ್ದೇಶನಾಲಯಕ್ಕೆ ಸಲ್ಲಿಸುವ ಆರಂಭಿಕ ಕರಡು ಪ್ರಸ್ತಾವನೆ ತಯಾರಿಸಲು ಕ್ರಮವನ್ನು ವಹಿಸಲಾಗ್ತಾ ಇದೆ. ಜಿಲ್ಲೆಯ ಪ್ರತಿಯೊಂದು ಸ್ಥಳವೂ ಪ್ರವಾಸೋದ್ಯಮಕ್ಕೆ ಪೂರಕವಾಗಿದ್ದು, ಪ್ರವಾಸೋದ್ಯಮ ಇಲಾಖೆ 104 ಸ್ಥಳಗಳನ್ನು ಗುರುತಿಸಿದೆ ಎಂದರು. ರು 385 ಲಕ್ಷ ಮೊತ್ತದಲ್ಲಿ 6 ಸೇತುವೆಗಳ ಕಾಮಗಾರಿಗಳನ್ನು ತೆಗೆದುಕೊಳ್ಳಲಾಗಿದೆ. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಯೋಜನೆ ಅಡಿಯಲ್ಲಿ 2950 ಲಕ್ಷದಲ್ಲಿ 2 ಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದೆ. ಶಾಲಾ ಸಂಪರ್ಕ ಸೇತುವೆ ಯೋಜನೆ ಅಡಿಯಲ್ಲಿ 2500 ಲಕ್ಷದಲ್ಲಿ ಒಟ್ಟು 468 ಕಾಲು ಸಂಕ ರು 893 ಲಕ್ಷ ಮೊತ್ತದಲ್ಲಿ 8 ಕಾಲೇಜುಗಳ ಕಟ್ಟಡ, ರು 143 ಲಕ್ಷ ಮೊತ್ತದಲ್ಲಿ 8 ಪ್ರಾಥಮಿಕ ಶಾಲೆ ಮತ್ತು ರು 85 ಲಕ್ಷ ಮೊತ್ತದಲ್ಲಿ 5 ಅಂಗನವಾಡಿ ಕೊಠಡಿಗಳನ್ನು ಹಾಗೂ 2380 ಲಕ್ಷ ಅಂದಾಜು ಮೊತ್ತದಲ್ಲಿ 3 ನ್ಯಾಯಾಲಯ ಕಟ್ಟಡಗಳ ಮತ್ತು 150 ಲಕ್ಷ ಅಂದಾಜು ಮೊತ್ತದಲ್ಲಿ ಕೊಲ್ಲೂರಿನಲ್ಲಿ ಹೊಸ ಪ್ರವಾಸಿ ಮಂದಿರದ. ಇದೇ ಸಂದರ್ಭದಲ್ಲಿ ಸಾಧಕ ಕೃಷಿಕರನ್ನ ಹಾಗೂ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ನಮ್ಮ ಹೆಮ್ಮೆಗೆ ಪಾತ್ರರಾದವರು